ಶ್ರೀ ಗುರುದೇವ ಗುರುಗಳಿಗೆ ನಮಸ್ಕರಿಸ್ತಾ ಎಲ್ಲ ಆತ್ಮೀಯ ಸ್ನೇಹಿತರ ಬಂಧುಗಳಿಗೆ ಚಿತ್ರ ಪ್ರೇಮಿಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಚಿತ್ರದಲ್ಲಿ ನಾನು ಅಭಿನಯಿಸೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಒಂದು ಭಾವಿಸ್ತೇನೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ದೇವರಷ್ಟೇ ದೈವಕ್ಕೆ ಪ್ರಾಮುಖ್ಯತೆ ಇದೆ, ಅಥವಾ ದೈವಕ್ಕೆ ಒಂದು ಹೆಜ್ಜೆ ಮುಂದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗಾಗಿ ಅಂಥ ಒಂದು ದೈವದ ಬಗ್ಗೆ ಒಂದು ಸಿನಿಮಾವನ್ನು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಟರೂ ಆಗಿರುವಂಥ ಮಹೇಂದ್ರ ಕುಮಾರ್ ಅವರು ಇದನ್ನು ತಯಾರು ಮಾಡಿದ್ದಾರೆ. ಅವರ ನಿರ್ದೇಶನದಲ್ಲಿ ನನಗೆ ತುಳು ಅಷ್ಟಾಗಿ ಬರದೇ ಇದ್ದರೂ ಸಹ ಅದನ್ನು ನನಗೆ ತಿದ್ದಿ ಹೇಳಿಕೊಟ್ಟು ನನ್ನ ಹತ್ರ ಪಾತ್ರ ಮಾಡಿಸಿದ್ದಾರೆ. ಅವರಿಗೆ ನಾನು ಒಂದು ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಕಲಾವಿದನಿಗೆ ಪಾತ್ರ ಮಾಡುವ ತುಡಿತ ಬಹಳ ಇರುತ್ತೆ. ಒಳ್ಳೆ ಪಾತ್ರ ಸಿಗಬೇಕು ಅಂತ. ನಾನು ಸುಮಾರು 48 ವರ್ಷದಿಂದ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಆದರೂ ನನಗೆ ಈ ಚಿತ್ರ ಒಂದು ವಿಶೇಷವಾದ ಅನುಭವವನ್ನು ಕೊಟ್ಟಿದೆ. ಆ ತುಳುವಿಗೆ ಆಡುಭಾಷೆಯ ತುಳು ಅಲ್ಲ, ಸುಮಾರು 200-250 ವರ್ಷದ ಹಿಂದಿನ ತುಳು. ಉಚ್ಚಾರಣೆ ಬಹಳ ಕಷ್ಟಪಟ್ಟಿದ್ದೇನೆ ಮಾಡಲಿಕ್ಕೆ. ನೀವೆಲ್ಲ ನೋಡಬೇಕು, ಚಿತ್ರಕ್ಕೆ ನೀವೆಲ್ಲ ಆಶೀರ್ವಾದ ಕೊಡಬೇಕು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗಕ್ಕೆ ಈ ದೈವಗಳ ಪರಿಚಯ ಆಗಬೇಕು, ಅವರಲ್ಲಿ ಭಕ್ತಿ ರಸ ಹುಟ್ಟಬೇಕು, ಭಯಭಕ್ತಿಯಿಂದ ನಡೆಯಬೇಕು ಅನ್ನೋ ಉದ್ದೇಶದಿಂದ ಈ ಚಿತ್ರವನ್ನು ಅವರು ಮಾಡಿದ್ದಾರೆ. ದುಡ್ಡಿನ ಆಸೆಗಾಗಿ ಅವರು ಚಿತ್ರ ಮಾಡಿಲ್ಲ. ಮಹೇಂದ್ರ ಕುಮಾರ್ ಹೇಗೆ ಅಂದರೆ ಎಲ್ಲರಿಗೂ ಅವರ ಕೈ ಮುಷ್ಟಿಯಷ್ಟು ಮಾತ್ರ ಹೃದಯ ಇರುತ್ತಂತೆ. ಆದರೆ ನಮ್ಮ ನಿರ್ಮಾಪಕರಾದ ಮಹೇಂದ್ರ ಕುಮಾರ್ ಅವರಿಗೆ ಮೈಪೂರ್ತಿ ಹೃದಯ, ಬಹಳ ಉದಾರಿ. ನಾನು ಚಿತ್ರದ ಶೂಟಿಂಗ್ ಸಮಯದಲ್ಲಿ ಬಂದಾಗೂ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ, ತುಂಬ ಎಚ್ಚರಿಕೆಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ. ಈಗಲೂ ಸಹ ನಾನು ಹೇಳಿದೆ, ಇದರಿಂದ ನಾನು ಚಿತ್ರ ರಿಲೀಸ್ ಟೈಮಿಗೆ ಬರೋದ್ರಿಂದ ನಿಮ್ಗೇನು ಸಹಾಯ ಆಗುತ್ತೆ, ನನ್ನನ್ನು ಯಾಕೆ ಕರೆಸ್ತೀವಿ ಅಂತ ಭಾಳ ಹೇಳಿದೆ. ಇಲ್ಲ, ಅವ್ರು ಹೇಳಿದ್ರೆ ಇಲ್ಲ, ನೀವು ಬರಲೇಬೇಕು. ಅವ್ರ ಒತ್ತಾಯಕ್ಕೆ ನಾನು ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿ ಖುಷಿಯಾಗಿದೆ. ನೀವೆಲ್ಲರೂ ಚಿತ್ರವನ್ನು ನೋಡಿ, ಮೀಡಿಯಾದವರು ಇರ್ಬೋದು ಇಲ್ಲಿ, ಅವರೆಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ. ಯಾಕೆಂದರೆ ಇಂಥ ಜನರ ಒಂದು ಚಿತ್ರವನ್ನು ಜನರು ತುಂಬ ಅಪೇಕ್ಷೆ ಪಡಬೇಕು. ಅದಕ್ಕೆ ಪ್ರೇಕ್ಷಕರು ಮತ್ತು ಚಿತ್ರ ಎರಡಕ್ಕೂ ಕೊಂಡಿಯಾಗಿರುವಂಥವರು ಮೀಡಿಯಾದವರು. ನೀವು ಇದಕ್ಕೆ ತುಂಬ ಸಪೋರ್ಟ್ ಮಾಡಬೇಕು. ಎಲ್ಲರೂ ಚಿತ್ರ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು ಅಂತ ನೀವು ಹೇಳಬೇಕು. ನಾವು ಈಗ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಹೋಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಸಾಧನ. ಹಾಗಾಗಿ ನಿಮ್ಮ ಸಹಕಾರ ಬಹಳ ಮುಖ್ಯ. ನನಗೆ ತುಂಬ ಖುಷಿಯಾಗಿದೆ. ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಶುಭ ಕೋರ್ತೀನಿ. ನಮಸ್ಕಾರ, ಶುಭವಾಗಲಿ ಎಲ್ಲರೂ.